ಜಮಾತೆ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ಘಟಕ ದೇರ್ಲಕಟ್ಟೆ ವರ್ತುಲ ಹಾಗೂ ಬೆಲ್ಮ ಗ್ರಾಮ ಪಂಚಾಯತ್ ಇದರ ಸಹಭಾಗಿತ್ವದಲ್ಲಿ ಇಲ್ಲಿ ಈಗಾಗಲೇ ನಿರ್ಮಿಸಿದಂತಹ ಕೊಳವೆ ಬಾವಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿರುವಂತಹ ಎಲ್ಲ ಮುಖ್ಯ ಅತಿಥಿಗಳೇ, ನೀರು ಎಂಬುದು ದೇವನ ಅನುಗ್ರಹ. ಮಾನವ ಕುಲ, ಪ್ರಾಣಿ ಸಂಕುಲ, ಸಸ್ಯ, ಕೃಷಿ, ಉದ್ಯಮ, ಕಾರ್ಖಾನೆ ಎಲ್ಲದಕ್ಕೂ ನೀರಿನ ಅವಶ್ಯಕತೆ ಇದೆ. ವಿಜ್ಞಾನದಲ್ಲಿ ನೀರನ್ನು H2O ಅಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂತಹ ಜಲಜನಕದ 2 ಅಣು ಮತ್ತು ಆಮ್ಲಜನಕದ 1 ಅಣು ಅಂತ ವಿಭಾಗಿಸಿ ನೀರನ್ನು ವಿಭಾಗಿಸಲಾಯಿತು. ಆದರೆ ಅದೇ ಜಲಜನಕದ 2 ಅಣು ಮತ್ತು ಆಮ್ಲಜನಕದ 1 ಅಣುವಿನಿಂದ ಈ ಭೂಮಿಯಲ್ಲಿ ನೀರನ್ನು ಸೃಷ್ಟಿಸಿದ ಯಾವುದೇ ಕಾರ್ಖಾನೆಗಳು ನಮ್ಮ ಮುಂದೆ ಕಂಡುಬರ್ತಾ ಇಲ್ಲ. ಈ ಎಲ್ಲ ನೀರಿನ ಬಗ್ಗೆ ವಿಜ್ಞಾನದ ಸಂಶೋಧನೆಯು ಅದು ಬರೀ ಪ್ರಯೋಗಾಲಯಕ್ಕೆ ಸೀಮಿತವಾಗಿದೆ. ಅದೇ ರೀತಿ ಉದ್ಯಮಗಳಲ್ಲಿ ಹಾಗೂ ಕಾರ್ಖಾನೆಗಳಲ್ಲಿ ನೀರನ್ನು ತಯಾರು ಮಾಡುವ ಬದಲಾಗಿ ಹೆಚ್ಚಿನ ರೀತಿಯಲ್ಲಿ ಅದನ್ನು ಯಥೇಚ್ಛ ಉಪಯೋಗವನ್ನು ಮಾತ್ರ ಮಾಡಲಾಯಿತು. ನೀರಿನ ಬಗ್ಗೆ ಹೇಳುವುದಾದರೆ ಇಂದಿನ ನೀರಿಗೂ ಹಿಂದಿನ ನೀರಿಗೂ ಸ್ವಲ್ಪ ತುಂಬ ವ್ಯತ್ಯಾಸ ಕಾಣ್ತಾ ಇದೆ. ಕಳೆದ 30-40 ವರ್ಷಗಳಲ್ಲಿ 30-40 ವರ್ಷಗಳ ಹಿಂದೆ ನಾವು ನೀರೆಂದರೆ ಅದನ್ನು ತುಂಬ ಪ್ರೀತಿಸಿದ್ದೆವು, ತುಂಬ ಗೌರವವನ್ನು ಕೂಡ ಕೊಡ್ತಾಯಿದ್ದೆವು. ಅಂದರೆ ನೀರೆಂದರೆ 1-2 ಕಿಲೋಮೀಟರ್ವರೆಗೆ ನಡೆದು ಆ ನೀರನ್ನು ಬಾವಿಯಿಂದ ಸೇದಿ ಅದನ್ನು ನಾವು ಮನೆಗೆ ತಂದು ಉಪಯೋಗಿಸ್ತಾ ಇದ್ದೆವು. ಹೆಚ್ಚಿನ ಸಂದರ್ಭಗಳಲ್ಲಿ ಸ್ನಾನಕ್ಕಾಗಿ ನದಿಗಳನ್ನು ಕೊಳಗಳನ್ನು ನಾವು ಆಶ್ರಯಿಸ್ತಾ ಇದ್ದೆವು. ಆದರೆ ಇಂದಿನ ನೀರಿನ ಅವಸ್ಥೆ ಅಂದರೆ ಇಂದು ನೀರು ಒಂದು ದುರುಪಯೋಗದ ದೊಡ್ಡ ವಸ್ತುವಾಗಿ ಪರಿಣಮಿಸಿದೆ. ಯಾಕೆಂದರೆ ಇಂದಿನ ನೀರು ಅದು ಬಾವಿಯಿಂದ ಬರುತ್ತದೋ, ಕೊಳವೆ ಬಾವಿಯಿಂದ ಬರುತ್ತದೋ, ಎಲ್ಲಿಂದ ಬರ್ತದೆ ಅಂತ ಹೆಚ್ಚಿನವರಿಗೆ ಅದರ ಪರಿಚಯ ಇರುವುದಿಲ್ಲ. ಬದಲಾಗಿ ಎಲ್ಲರ ಮನೆಯ ಬಾಗಿಲಲ್ಲಿ ನಲ್ಲಿಯಲ್ಲಿ ಬರುವುದರಿಂದ ಆ ನೀರಿಗೆ ಅದಕ್ಕಿರುವಂತಹ ಒಂದು ಗೌರವ ಖಂಡಿತವಾಗಿಯೂ ಕಡಿಮೆ ಆಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಹರಿಯುವ ನದಿಯ ನೀರಲ್ಲಿ ಕೂಡ ಅಂಗಶುದ್ಧಿ ಮಾಡುವುದಾದರೂ ಕೂಡ ನೀವು ಮಿತವ್ಯಯವನ್ನು ಬಳಸಿರಿ, ನೀವು ಅದನ್ನು ದುರುಪಯೋಗ ಮಾಡದಿರಿ ಅಂತ. ಒಂದು ವೇಳೆ ಮುಂದೊಂದು ದಿನ ಇನ್ನೊಂದು ಮಹಾಯುದ್ಧ ನಡೆಯುವುದಾದರೆ ಅದು ನೀರಿಗಾಗಿ ನಡೆಯಬಹುದು ಎಂದು ತಿಳಿದವರು ಹೇಳ್ತಾ ಇದ್ದಾರೆ. ಈಗ ಅಂತರ್ಜಲ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಮುಂದಿನ ತಲೆಮಾರಿಗೆ ಆರೋಗ್ಯಕರ ಪ್ರಕೃತಿಯನ್ನು ನಾವೆಲ್ಲರೂ ಬಿಟ್ಟು ಹೋಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನೀರನ್ನು ಮಿತವಾಗಿ ಬಳಸಿ ದುರುಪಯೋಗವನ್ನು ತಡೆಯಬೇಕು ಎಂಬುದು ನಮ್ಮೆಲ್ಲರ ಒಂದು ಉದ್ದೇಶವಾಗಿರಬೇಕು. ಇಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟ್ರಾದ್ಯಂತ ಇಂತಹ ಹಲವು ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಾ ಇದೆ. ಅದರಲ್ಲಿಯೂ ಇದರ ಸಮಾಜ ಸೇವಾ ಘಟಕವು, ಜಮಾತೆ ಇಸ್ಲಾಮಿನ ಸಮಾಜ ಸೇವಾ ಘಟಕವು ರೇಷನ್ ವಿತರಣೆ, ವೈದ್ಯಕೀಯ ನೆರವು, ವೈದ್ಯಕೀಯ ಶಿಬಿರ, ಮನೆ ರಿಪೇರಿ, ವಿದ್ಯುತ್ ಸಂಪರ್ಕ, ತೆರೆದ ಬಾವಿ, ಕೊಳವೆ ಬಾವಿ ಹಾಗೂ ಇನ್ನಿತರ ಹಲವು ಜನೋಪಯೋಗಿ ಚಟುವಟಿಕೆಗಳನ್ನು ಸಮಾಜ ಸೇವಾ ಘಟಕವು ನಡೆಸ್ತಾ ಬರ್ತಾ ಇದೆ. ಇಲ್ಲಿ ಈ ಸಮಾಜ ಸೇವೆಯಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಹಾಗೂ ಪಕ್ಷ ಭೇದವಿಲ್ಲದೆ ಎಲ್ಲರಿಗೂ ನಿರಂತರವಾಗಿ ಈ ಸೇವೆ ಸಿಗಬೇಕು ಎಂಬ ಆಶಯದೊಂದಿಗೆ ಇಲ್ಲಿ ಇಂತಹ ಸಮಾಜ ಸೇವಾ ಕೆಲಸಗಳನ್ನು ಮಾಡ್ತಾ ಇದೆ. ಇಲ್ಲಿ ಇವತ್ತು ನಾವು ಉದ್ಘಾಟನೆಗೊಳ್ಳಲಿರುವಂತಹ ಈ ಕೊಳವೆ ಬಾವಿಗೆ ಸುಮಾರು 1 ಲಕ್ಷದಷ್ಟು ಖರ್ಚು ಮಾಡಿದ್ದು. ಈ ಕೊಳವೆ ಬಾವಿಯನ್ನು ನಾವು ಇಲ್ಲಿಯ ಬೆಲ್ಮ ಪಂಚಾಯತಿಗೆ ಹಸ್ತಾಂತರಿಸಲಿದ್ದೇವೆ. ಹಾಗೂ ಈಗಾಗಲೇ ಈ ಬೆಲ್ಮ ಗ್ರಾಮದಲ್ಲಿ ಇದು 3ನೇ ಕೊಳವೆ ಬಾವಿ. ಸಮಾಜ ಸೇವಾ ಘಟಕದಿಂದ ಇದು 3ನೇ ಕೊಳವೆ ಬಾವಿ. ಈಗಾಗಲೇ ನಾವು ಇತರ ಗ್ರಾಮಗಳಲ್ಲಿ ಕೂಡ ಮಲಾರ್ ಹಾಗೂ ಪಾವೂರ್ನಲ್ಲಿ ಇಂತಹ ಹಲವು ಕೊಳವೆ ಬಾವಿಗಳು ಹಾಗೂ ತೆರೆದ ಬಾವಿಗಳನ್ನು ಕೂಡ ನಾವು ಇಲ್ಲಿ ಇಲ್ಲಿಯ ಜನರಿಗೆ ಅದರ ನೆರವನ್ನು ಸಿಗುವಂತೆ ನೋಡಿಕೊಂಡಿದ್ದೇವೆ.
ಲಬೀದ್ ಶಾಫಿ, ಮಾಜಿ ರಾಷ್ಟ್ರಾಧ್ಯಕ್ಷರು, ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ, ಇವರನ್ನು ನಾನು ಆಹ್ವಾನಿಸ್ತೇನೆ. ಸರ್ವಶಕ್ತನಾದ ಸರ್ವೇಶ್ವರನಾದ ಅಲ್ಲಾಹನ ಅಪಾರ ಅನುಗ್ರಹಗಳು, ಅವನ ಅನನ್ಯ ಕರುಣೆ, ಸಮಾಧಾನವು ನಮ್ಮೆಲ್ಲರ ಮೇಲೆ ವರ್ಷಿಸುತ್ತಿದೆ. ಪ್ರಪ್ರಥಮವಾಗಿ ಈ ಸಂದರ್ಭದಲ್ಲಿ ಈ ಪರಿಸರದ ಜನರಿಗೆ ನೀರಿನ ಸೌಕರ್ಯವನ್ನು ಒದಗಿಸಿಕೊಟ್ಟಂತಹ, ಅದರ ಹಿಂದೆ ಕೆಲಸ ಮಾಡಿದಂತಹ ಜಮಾತೆ ಇಸ್ಲಾಮಿ ಹಿಂದ್ ಇದರ ಕಾರ್ಯಕರ್ತರಿಗೂ, ಅದೇ ರೀತಿ ಬೆಲ್ಮಾ ಗ್ರಾಮ ಪಂಚಾಯತ್ನ ಎಲ್ಲ ಹೊಣೆಗಾರರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ, ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹನು ನಿಮ್ಮ ಪರಿಶ್ರಮವನ್ನು ಸಫಲಗೊಳಿಸಲಿ ಎಂದು ಮನಸ್ಸು ಬಿಚ್ಚಿ ಪ್ರಾರ್ಥಿಸುತ್ತೇನೆ. 2-3 ವಿಷಯಗಳನ್ನು ಹೇಳುತ್ತಾ ನಾನು ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ನಾವು ಅತ್ಯಂತ ಸಂದಿಗ್ಧ ಕಾಲಘಟ್ಟದಲ್ಲಿ ಹಾದು ಹೋಗ್ತಾ ಇದ್ದೇವೆ. ಕೋವಿಡ್-19 ಎಂಬಂತಹ ಒಂದು ಮಹಾಮಾರಿಯಿಂದ ಎದ್ದು ನಿಲ್ಲುವಂತಹ ಪ್ರಯತ್ನವನ್ನು ಇಡೀ ವಿಶ್ವವೇ ಮಾಡ್ತಾ ಇದೆ. ಕೋವಿಡ್ ಎಂಬಂತಹ ಮಹಾಮಾರಿ ನಮಗೆ ಕಲಿಸಿಕೊಟ್ಟಂತಹ ಒಂದು ದೊಡ್ಡ ಪಾಠ ಇದೆ, ಒಂದು ದೊಡ್ಡ ಲೆಸನ್ ಇದೆ. ಅದೇನೆಂದರೆ ಮನುಷ್ಯನು ಎಷ್ಟು ದುರ್ಬಲ ಎಂದು ಕೋವಿಡ್ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸಿಕೊಟ್ಟಿದೆ. ಒಂದು ಚಿಕ್ಕ ವೈರಸ್ ಮನುಷ್ಯನನ್ನು ಯಾವ ಮಟ್ಟಕ್ಕೆ ಅವನನ್ನು ದುರ್ಬಲನನ್ನಾಗಿ ಮಾಡಿತ್ತು ಎಂಬುದನ್ನು ನಾವು ಇಡೀ ವಿಶ್ವವೇ ನೋಡಿದ್ದು. ನಮಗೆಲ್ಲರಿಗೂ ಗೊತ್ತಿದೆ ಆಧುನಿಕ ಮನುಷ್ಯನು ಎಷ್ಟು ಸ್ವಾರ್ಥಿಯಾಗಿ ಬದಲಾಗ್ತಾ ಇದ್ದಾನೆ ಎಂದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯ. ತನ್ನ ಕುಟುಂಬ, ತನ್ನ ಪರಿಸರ, ಅದಕ್ಕಿಂತ ಹೊರತಾದ ಒಂದು ಜಗತ್ತು ಅವನು ಊಹಿಸಲು ಸಾಧ್ಯ ಇಲ್ಲ. ಅವನೊಳಗೆ ಅವನು ಬಂಧಿತನಾಗಿ ಒಂದು ಚಿಕ್ಕದಾದ ಸರ್ಕಲ್ನಲ್ಲಿ ಸುತ್ತುತ್ತಾ ಆಧುನಿಕ ಮನುಷ್ಯನು ಮುಂದುವರಿತಾ ಇದ್ದ. ಈ ಸಂದರ್ಭದಲ್ಲಿ ಕೋವಿಡ್ ಎಂಬಂತಹ ಒಂದು ಚಿಕ್ಕ ರೋಗಾಣು ಅವನಿಗೆ ಸಾಮಾಜಿಕ ಕಳಕಳಿಯ ಒಂದು ಪಾಠವನ್ನು ಕಲಿಸಿಕೊಟ್ಟು. ಕೋವಿಡ್ನ ಸಂದರ್ಭದಲ್ಲಿ ನಾವು ಈ ಒಂದು ಪಾಠವನ್ನು ಅರಿತುಕೊಂಡಿದ್ದೇವೆ. ಸಮಾಜದಲ್ಲಿರುವಂತಹ ಸೋಷಿಯಲ್ ಕಮಿಟ್ಮೆಂಟ್ನ ಅಗತ್ಯ ಏನು, ಪರಸ್ಪರ ತನ್ನ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ಇನ್ನೊಬ್ಬನ ಕುರಿತು ಆಲೋಚನೆ ಮಾಡುವಂತಹ, ಅದು ಒಂದು ರೋಗಾಣು ಇಡೀ ಸಮಾಜವನ್ನು ಯಾವ ರೀತಿ ಹರಡುತ್ತದೆ ಎಂಬಂತಹ, ಅದರಲ್ಲಿ ಒಗ್ಗಟ್ಟಾಗಿ ಇದನ್ನು ಎದುರಿಸಬೇಕೇ ವಿನಃ ಪರಸ್ಪರ ಸ್ವಾರ್ಥಿಗಳಾಗಿ ಇದನ್ನು ಎದುರಿಸಲು ಸಾಧ್ಯವಿಲ್ಲ ಎಂಬಂತಹ ಒಂದು ದೊಡ್ಡ ಪಾಠ ನಾವು ಈ ಮುಖಾಂತರ ನಾವು ಅರಿತುಕೊಂಡಿದ್ದೇವೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಚ್ಛಿಸುವುದೇನೆಂದರೆ, ಇಂತಹ ಮಾನವೀಯ ಮೌಲ್ಯಗಳು ಸಮಾಜದ ಕಳಕಳಿ ಇರುವಂತಹ ಪ್ರಬುದ್ಧ ಸಮಾಜವನ್ನು ಬೆಳೆಸುವುದು ಇದು ಕಾಲದ ಬೇಡಿಕೆಯಾಗಿದೆ. ಜಮಾತೆ ಇಸ್ಲಾಮಿ ಹಿಂದ್ ಅದರ ಆರಂಭ ಕಾಲಘಟ್ಟದಲ್ಲೇ ಅಂತಹ ಒಂದು ಕೆಡುಕು ಮುಕ್ತ ಸಮಾಜದ ಒಂದು ಬಹುದೊಡ್ಡ ಗುರಿಯನ್ನು ಮುಂದಿಟ್ಟುಕೊಂಡು ಕೆಲಸ ಮಾಡ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ವಚನ ಇದೆ, ನೆರೆಹೊರೆಯಾತ ಹಸಿದಿರುವಾಗ ಹೊಟ್ಟೆ ತುಂಬ ಉಣ್ಣುವವನು ವಿಶ್ವಾಸಿಯಲ್ಲ. ಈ ಒಂದು ಆಶಯವೇ ಸಾಕು ಇಸ್ಲಾಂ ಸಾಮಾಜಿಕ ಬದ್ಧತೆ ಮತ್ತು ಸಾಮಾಜಿಕ ಕಳಕಳಿಯ ಬಹುದೊಡ್ಡ ಪಾಠವನ್ನು ಸಾರ್ತದೆ. ಅಂತಹ ಮಾನವೀಯ ಮೌಲ್ಯವನ್ನು ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಬುದ್ಧ ವ್ಯಕ್ತಿಗಳು ಅದನ್ನು ಎತ್ತಿ ಹಿಡಿಯಬೇಕಾದ ಅಗತ್ಯತೆ. ಜಮಾತೆ ಇಸ್ಲಾಮಿ ಹಿಂದ್ ಕನಸು ಕಾಣುವಂತಹ ಒಂದು ಸಮಾಜ ಯಾವುದೇನೆಂದರೆ ಅದೊಂದು ವಿಲೇಜ್, ಮಾಡೆಲ್ ವಿಲೇಜ್. ಅಂದರೆ ಇಲ್ಲಿ ಇರುವಂಥ ಪರಿಸರದ ವ್ಯಕ್ತಿಗಳು ಯಾವ ಒಬ್ಬ ವ್ಯಕ್ತಿಯು ಹಸಿದಿರಬಾರ್ದು. ಇಲ್ಲಿರುವಂಥ ಎಲ್ಲ ಒಂದು ಮಾಡೆಲ್ ವಿಲೇಜ್ ಎಂದರೆ, ಒಂದು ಮಾದರಿ ಗ್ರಾಮ ಎಂದರೆ ಆ ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿಯು ಹಸಿದಿರಬಾರ್ದು. ಆ ಗ್ರಾಮದ ಪ್ರತಿಯೊಬ್ಬ ಮಕ್ಕಳು ಶಾಲೆಗೆ ಹೋಗಬೇಕು. ಆ ಗ್ರಾಮದ ಪ್ರತಿಯೊಂದು ಮನೆಗೆ ನೀರು ತಲುಪಬೇಕು. ಆ ಗ್ರಾಮದ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಮನೆ ಇರಬೇಕು, ಸ್ವಂತದಾದ ಒಂದು ಮನೆ ಇರಬೇಕು. ಈ ರೀತಿ
ಸಮಾಜದಲ್ಲಿ ಇಂತಹ ಮಾದರಿ ಗ್ರಾಮಗಳು ಸೃಷ್ಟಿಯಾಗುವುದಾದರೆ ಖಂಡಿತವಾಗಿ ಒಂದು ಸುಭದ್ರವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯ. ಈ ನಿಟ್ಟಿನಲ್ಲಿ ನಿಮಗೆ ಜಮಾತ್ ಇಸ್ಲಾಮಿ ಹಿಂದ್ ಅದು ಉತ್ತರ ಪ್ರದೇಶದ ಅಥವಾ ಉತ್ತರ ಭಾರತದ ಹಲವಾರು ಹಳ್ಳಿಗಳನ್ನು ಕುಗ್ರಾಮಗಳನ್ನು ದತ್ತು ತೆಗೆದುಕೊಂಡು ಅಲ್ಲಿ ಶಾಲೆ ನಿರ್ಮಿಸುವುದು, ಅಲ್ಲಿ ರಸ್ತೆ ನಿರ್ಮಿಸುವುದು. ಇಲ್ಲಿ ನಾವು ಬಹಳಷ್ಟು ಸೌಕರ್ಯವನ್ನು ಅನುಭವಿಸ್ತಾ ಇದ್ದೇವೆ. ನೀವು ಉತ್ತರ ಭಾರತದ ಬಹಳಷ್ಟು ದೊಡ್ಡ ಹಳ್ಳಿಗಳಲ್ಲಿ ಹೋಗುವುದಾದರೆ ನಿಮಗೆ ಅಂತಹ ಬಹಳಷ್ಟು ಹಳ್ಳಿಗಳನ್ನು ಕಾಣಲು ಸಾಧ್ಯ. ಆದ್ದರಿಂದ ಇಂತಹ ಒಂದು ಮಾದರಿ ಗ್ರಾಮ, ಕೆಡುಕು ಮುಕ್ತವಾದಂತಹ ಮಾದರಿ ಗ್ರಾಮ, ಎಲ್ಲರಿಗೂ ಕ್ಷೇಮ ಸಿಗುವಂತಹ, ಎಲ್ಲರಿಗೂ ಸೌಕರ್ಯ ಸಿಗುವಂಥ, ಮೂಲಭೂತ ಸೌಕರ್ಯ ಸಿಗುವಂಥ ಒಂದು ಮಾದರಿ ಗ್ರಾಮ. ಈ ಗ್ರಾಮದ ಇಂತಹ ಒಂದು ವಿಷನ್, ಇಂತಹ ಒಂದು ಗುರಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಬರಬೇಕು. ಅಂತಹ ಪ್ರಜ್ಞೆ, ಅಂತಹ ಒಂದು ಕಾಳಜಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಬರಬೇಕು. ಖಂಡಿತವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುವುದೇನೆಂದರೆ, ನಮ್ಮಲ್ಲಿ ಜಾತಿ, ಧರ್ಮ ಅಥವಾ ರಾಜಕೀಯವಾದಂತಹ ಯಾವುದೇ ವೈಚಾರಿಕ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರೂ ಒಗ್ಗಟ್ಟಿನಿಂದ ಇಂತಹ ಒಂದು ಮಾದರಿ ಗ್ರಾಮಕ್ಕಾಗಿ ಕೆಲಸ ಮಾಡುವಂತಹ ಅಗತ್ಯತೆ ಇದೆ. ಅದು ಎಲ್ಲರೂ ಕೈ ಜೋಡಿಸಿಕೊಂಡು ಪರಸ್ಪರ ಸಹಕರಿಸಿದರೆ ಮಾತ್ರವೇ ಈ ಕೆಲಸವನ್ನು ಮುಂದೂಡಲು ಸಾಧ್ಯವಿದೆ. ಕೊನೆಯದಾಗಿ APJ ಅಬ್ದುಲ್ ಕಲಾಂರವರ ಮಾಜಿ ರಾಷ್ಟ್ರಪತಿಗಳ ಒಂದು ಮಾತಿದೆ. ಅವರು ಹೇಳ್ತಾರೆ, ಸಿರಿವಂತಿಕೆ ಏನು ಅಂದರೆ, ಅವ್ರು ಹೇಳ್ತಾರೆ, ಐ ಆಮ್ ನಾಟ್ ಹ್ಯಾಂಡ್ಸಮ್ ಬಟ್ ಐ ಕ್ಯಾನ್ ಗಿವ್ ಮೈ ಹ್ಯಾಂಡ್ ಟು ಸಮ್ವನ್. ನಾನೊಬ್ಬ ಸುಂದರ ವ್ಯಕ್ತಿಯಲ್ಲ, ಬದಲಾಗಿ ನಾನು ನನ್ನ ಹಸ್ತವನ್ನು, ನನ್ನ ಕೈಯನ್ನು ದುರ್ಬಲನಾದ ವ್ಯಕ್ತಿಯನ್ನು ಎತ್ತಿ ಹಿಡಿಯಲು ನಾನು ಕೊಡಬಲ್ಲೆ. ಈ ಮನಸ್ಥಿತಿ ನಮ್ಮಲ್ಲಿ ಬರಬೇಕು. ಅಂದರೆ ಸಮಾಜದ ದುರ್ಬಲ ವರ್ಗದವರಿಗೆ, ಬಡವರಿಗೆ ಸಹಾಯ ನೀಡುವ ಹಸ್ತಗಳಾಗಿ ಬದಲಾಗಬೇಕು ಪ್ರತಿಯೊಬ್ಬರು. ಪ್ರವಾದಿ ಪೈಗಂಬರ್ರವರು ಒಂದು ಮಾತು ಹೇಳ್ತಾರೆ, ಕೊಡುವ ಕೈ ತೆಗೆಯುವ ಕೈಗಿಂತ ಉತ್ತಮ. ಎದುಲ್ ಉಲಿಯ ಖೈರು ಮಿನ್ ಎದುಸ್ ಸುಫಲ ಅಂತ ಹೇಳ್ತಾರೆ. ಕೊಡುವ ಕೈ ತೆಗೆಯುವ ಕೈಗಿಂತ ಉತ್ತಮ. ಆದ್ದರಿಂದ ಪರಸ್ಪರ ವ್ಯಕ್ತಿಗಳು, ನಿಮ್ಮ ಸಮಯವಾಗಿರಬಹುದು ಅಥವಾ ನಿಮ್ಮ ಸಂಪತ್ತಾಗಿರಬಹುದು ಅಥವಾ ನಿಮ್ಮ ಪರಿಶ್ರಮವಾಗಿರಬಹುದು, ಇಂತಹ ಒಂದು ಸೋಷಿಯಲ್ ಕಮಿಟ್ಮೆಂಟ್ ಪ್ರತಿಯೊಬ್ಬರಲ್ಲೂ ಬರಬೇಕು. ನಮ್ಮ ವಿಶ್ವ ಗುರು ಬಸವಣ್ಣನವರ ಒಂದು ವಚನವಿದೆ, ಇವನಾರವ ಎಂದೆನಿಸದಿರ, ಇವ ನಮ್ಮವ, ನಮ್ಮ ಮನೆಯ ಮಗ ಅಂತ ಅವರು ಹೇಳ್ತಾರೆ. ಅಂದರೆ ಅಷ್ಟು ಮುಂದುವರಿದು ಹೇಳ್ತಾರೆ, ನೀವು ವ್ಯಕ್ತಿಯನ್ನು ಪರರೆಂದು ಹೇಳಬೇಡಿ, ಬದಲಾಗಿ ನಿಮ್ಮ ಮನೆಯ ಮಗನೆಂದು ನೆನೆಸಿಕೊಂಡು ಇಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ನೀವು ಕಾಳಜಿ ವಹಿಸಬೇಕು ಎಂಬಂತಹ ಉದಾತ್ತವಾದಂಥ ಒಂದು ಸಂದೇಶವನ್ನು ಕೊಡ್ತಾರೆ ಅವರು. ಈ ರೀತಿಯಾದಂತಹ ಒಂದು ಸಾಮಾಜಿಕ ಬದ್ಧತೆ, ಕಳಕಳಿ, ಅಂತಹ ಕಳಕಳಿಯ ಒಂದು ಐಕ್ಯತೆಯ ಒಂದು ಸಂಕೇತವಾಗಿ ಬದಲಾಗಬೇಕು. ಈ ನಿಟ್ಟಿನಲ್ಲಿ ಈ ಒಂದು ಮಹತ್ ಕಾರ್ಯಕ್ಕಾಗಿ ಶ್ರಮಿಸಿದಂತಹ ಈ ಬೆಳ್ಮಾ ಗ್ರಾಮ ಪಂಚಾಯತ್ನ ಹೊಣೆಗಾರರಿಗೂ, ಅದೇ ರೀತಿ ಜಮಾತ್ ಇಸ್ಲಾಮಿ ಹಿಂದ್ ದೇರಳಕಟ್ಟೆ ವರ್ತುಲದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸುತ್ತೇನೆ. ದೇವನು ನಿಮ್ಮ ಈ ಪರಿಶ್ರಮವನ್ನು ಒಂದು ಸತ್ಕರ್ಮವಾಗಿ ಸ್ವೀಕರಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ವಾಹಿರ್ ದ್ವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನನಗೆ ಈ ಅವಸರದಲ್ಲಿ, ಈ ಸಮಯದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು. ಒಂದು ಕೊಳವೆ ಬಾವಿಯನ್ನು ಉದ್ಘಾಟನೆ ಮಾಡಿದ್ದೇವೆ. ಹಲವಾರು ವರ್ಷಗಳಿಂದ ಜಮಾತ್ ಇಸ್ಲಾಂ ಹಿಂದ್ ರವರ ಪರಿಶ್ರಮದಿಂದ ಇಂಥ ಕಾರ್ಯಕ್ರಮಗಳನ್ನು ವರ್ಷಕ್ಕೆ 1, 2, 3 ಅಂತೆ ಹಮ್ಮಿಕೊಂಡು ಊರಿನ ಬಡ ಜನತೆ ಎಲ್ಲಿ ವಾಸವಾಗಿದ್ದಾರೋ ಅಲ್ಲಿಗೆ ಒಂದು ನೋಟ ಇಟ್ಟು ಅಲ್ಲಿಗೆ ಬೇಕಾದಂಥ ನೀರು ಮತ್ತು ಈ ಥರ ಆಹಾರ ಕಿಟ್ಗಳನ್ನು ಒದಗಿಸುತ್ತಾ ಬರುವುದು ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೇವೆ. ಒಂದು 2-3 ವರ್ಷಕ್ಕೆ ಮೊದಲು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಅದರ ನಂತರ ಕೆಲವೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾನು ಭಾಗವಹಿಸಿರುವಂಥದ್ರಲ್ಲಿ ಒಂದು 24 ಲಕ್ಷ ರೂಪಾಯಿಯನ್ನು ಜಮಾತ್ ಇಸ್ಲಾಂ ಹಿಂದ್ ಬಿಡುಗಡೆ ಮಾಡಿದ್ದಾರೆ. ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳಿದೆಯೋ ಅದನ್ನು ಪಡ್ಕೊಂಡು ಭಟ್ಕಲ್, ಉಡುಪಿ, ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರಿಂದ ಕೆಲ ಬಡವರೆಲ್ಲ ಬಂದು ಅಲ್ಲಿ ಕುಳಿತದ್ದನ್ನು ನಾನು ಕಂಡಿದ್ದೇನೆ.
ಈ ಹಣ ಪ್ರತಿಯೊಬ್ಬರಿಗೂ ಅದನ್ನು ಹಂಚಿ ಅವರನ್ನು ಸಮಾಧಾನಪಡಿಸಿ ಕೊಟ್ಟು ಕಳಿಸಿರುವಂಥ ಜಮಾತ್ ಇಸ್ಲಾಂ ಹಿಂದಿನ ಅವತ್ತಿನ ಆ ಕಾರ್ಯಕ್ರಮವನ್ನು ಯಾವಾಗಲೂ ನೆನೆಸ್ತಾ ಇದ್ದೇನೆ ನಾನು. ಇವತ್ತು ಯಾರಿಗೂ ಸಮಯ ಬಿಡುವು ಸಿಕ್ಕದೇ ಇರುವ ಕಾಲದಲ್ಲೂ ಕೂಡ ಅವರು ಇದರಲ್ಲಿ ಅಷ್ಟೆಲ್ಲ ಶ್ರಮಪಟ್ಟು ಬಡವರಿಗಾಗಿ ಅವರು ಈ ಸಹಾಯವನ್ನು ಒದಗಿಸುತ್ತಾ ಇಂಥ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರುವುದು ಅಲ್ಲಾಹುವಿನ ಅನುಗ್ರಹದಿಂದ ಇನ್ನು ಮುಂದಕ್ಕೂ ಕೂಡ ಇಂಥ ಜನಸೇವೆಯನ್ನು ಮಾಡಲಿಕ್ಕೆ ಅಲ್ಲಾಹು ತೌಫೀಕ್ ನೀಡಲಿ ಎಂದು ಆಶಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ವಾಖರ್ ದಾಬಾನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅವರಿಗೆ ನನ್ನ ನಮಸ್ಕಾರಗಳು. ಜಮಾತಿ ಇಸ್ಲಾಮಿಕ್ ಹಿಂದ್ ಸಮಾಜ ಸೇವಾ ಘಟಕ ಇಲ್ಲಿ ಕೊಳವೆಬಾವಿ ಮತ್ತು ಪಂಚಾಯತ್ನ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವ ಈ ಕೊಳವೆಬಾವಿಯ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಮನುಷ್ಯನಿಗೆ ಬದುಕಲು ನೀರೆಷ್ಟು ಅಗತ್ಯವೋ ಹಾಗೆ ಅದನ್ನು ಬದುಕಿಸಿಕೊಟ್ಟಂತಹ ಈ ಸಮಾಜ ಸೇವಾ ಘಟಕದವರಿಗೆ ಇನ್ನೂ ಇಂಥ 100 ಕೊಳವೆಬಾವಿಗಳನ್ನು ತೋಡಲು ಶಕ್ತಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಆಶಿಸುತ್ತೇನೆ. ಅವಕಾಶಕ್ಕಾಗಿ ಒಂದು ಕೊಳವೆಬಾವಿಯನ್ನು ಉದ್ಘಾಟನೆಯ ಸಮಾರಂಭದ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳೇ ಹಾಗೂ ಸೇರಿರುವಂತಹ ಎಲ್ಲ ನನ್ನ ಆತ್ಮೀಯ ಸಹೋದರರು, ನಾನು ಕಳೆದ ವರ್ಷ ಉಪಾಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಜಮಾತ ಇಸ್ಲಾಂ ಹಿಂದ್ ಇದರ ಒಂದು ಕೊಳವೆಬಾವಿಯನ್ನು ಕೂಡ ಬೆಲ್ಮ ಕಲ್ಪಾದೆಯಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೇವೆ. ಅದೇ ರೀತಿ ಈ ಒಂದು ನಾನು ಈ ಸಲ ಅಧ್ಯಕ್ಷನಾಗಿ ಬಂದ ಸಂದರ್ಭದಲ್ಲೂ ಕೂಡ ಮೊದಲ ಬಾರಿಗೆ ಈ ಒಂದು ಕೊಳವೆಬಾವಿಯನ್ನು ಉದ್ಘಾಟನೆಯನ್ನು ನೆರವೇರಿಸಿದ್ದೇವೆ. ಅದೇ ರೀತಿ ಹಲವಾರು ಕಳೆದ 5 ವರ್ಷಗಳಲ್ಲಿ ಬೆಲ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಅಂಬೇಡ್ಕರ್ ಪದವು ಆಗಿರ್ಬೋದು, ತಿಲಕ್ ನಗರ ಆಗಿರ್ಬೋದು, ವಿವಿಧ ಪ್ರದೇಶಗಳಿಗೆ ಕೋವಿಡ್-19 ಮಹಾಮಾರಿಯ ಕಾಲಘಟ್ಟದಲ್ಲಿ ಆ ಒಂದು ಬಡ ಕುಟುಂಬಗಳಿಗೆ ಅವರನ್ನು ಹಸಿವು ಮುಕ್ತರನ್ನಾಗಿ ಮಾಡಬೇಕು, ಯಾರೂ ಕೂಡ ಹಸಿವಲ್ಲಿ ಇರಬಾರ್ದು ಎಂಬ ಉದ್ದೇಶವನ್ನು ಇಟ್ಕೊಂಡು ಮನೆ ಮನೆಗೆ ತೆರಳಿ ನಾನು ಕೂಡ ಅವರ ಜೊತೆಯಲ್ಲಿ ಭಾಗಿಯಾಗಿದ್ದೆ. ಆ ಸಂದರ್ಭದಲ್ಲಿ ಹಲವಾರು ಕಿಟ್ಟುಗಳನ್ನು ಕೊಟ್ಟು ಅವರನ್ನು ಪ್ರೋತ್ಸಾಹಿಸಿ ಅವರಿಗೆ ಹಸಿವು ಮುಕ್ತರಾಗಿ ಮಾಡಿದಂತಹ ಕೀರ್ತಿ ಕೂಡ ಈ ಒಂದು ಜಮಾತ ಇಸ್ಲಾಂ ಹಿಂದ್ ಈ ಸಮಾಜ ಸೇವಾ ಘಟಕಕ್ಕೆ ಸಲ್ಲುತ್ತದೆ. ಅದೇ ರೀತಿ ಇನ್ನು ಮುಂದೆ ಕೂಡ ತಮ್ಮೆಲ್ಲರ ಸಹಕಾರವನ್ನು ಯಾಚಿಸುತ್ತಾ ಇನ್ನು ಮುಂದೆ ಕೂಡ ಬೆಲ್ಮ ಗ್ರಾಮ ಪಂಚಾಯತ್ ಇದರ ಎಲ್ಲ ವಾರ್ಡ್ಗಳಲ್ಲಿ ತಮ್ಮ ಸಹಕಾರವನ್ನು ಪಡ್ಕೊಳ್ಳುತ್ತಾ ಯಾಚಿಸುತ್ತಾ ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ತಮ್ಮೆಲ್ಲರನ್ನು ವಂದಿಸಿ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೀನಿ. ನೆರವೇರಿಸಿಕೊಟ್ಟಂಥ ರಿಯಾದ್ ಮೊಹಮ್ಮದ್ ಸಿದ್ದಿದ್ ಅಧ್ಯಕ್ಷರಾದ ಹಾಜಿ ಅಬೂಬಕರ್ ಅವರನ್ನು ನಮ್ಮ ದೇಲಕಟ್ಟೆ ಜಂಟಿ ಸಂಸ್ಥೆಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಸತ್ತಾರ್ ಸಿ ಎಂ ಅಧ್ಯಕ್ಷರು ಬೆಲ್ಮ ಗ್ರಾಮ ಪಂಚಾಯತ್ ಇವರಿಗೆ ಕೂಡ ನಮ್ಮ ಈ ಜಂಟಿ ಸಂಸ್ಥೆಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ವೇದಿಕೆಯಲ್ಲಿರುವಂಥ ಎಲ್ಲ ಮುಖ್ಯ ಅತಿಥಿಗಳಿಗೂ ಕೂಡ ಜಂಟಿ ಸಂಸ್ಥೆಗಳ ಪರವಾಗಿ ವಂದನೆಗಳು. ಇದರಲ್ಲಿ ಭಾಗವಹಿಸಿದಂಥ ಎಲ್ಲ ಸಾರ್ವಜನಿಕರಿಗೂ ಮತ್ತು ಹೊಸಕೂರಿನ ಚಾನಲ್ನವರಿಗೂ ಮಾಧ್ಯಮ ಮಿತ್ರರಿಗೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.